ಇಲ್ಲಿ ಕಮಲಕೋಡಿ ವಟಾರಸ್ಥರಿಗೆ ಒಂದು ರಸ್ತೆಯನ್ನು ಮೊಬೈಲಲ್ಲೆಲ್ಲ ನಮ್ಮ ರಸ್ತೆಗೆ ಒಂದು ವಿರೋಧ ಇದೆ ಅಂತ ನಮಗೆ ತಿಳಿದು ಬಂತು. ಹಾಗೆ ಇದರ ಮೊದಲು ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಇವತ್ತು ಮತ್ತೆ ಪುನಃ ನಾವು ಕಮಲಕೋಡಿ ವಟಾರಸ್ಥರೆಲ್ಲ ಸೇರಿ ಒಂದು ಅರ್ಜಿಯನ್ನು ಈ ರಸ್ತೆಯನ್ನು ತಡೆಗಟ್ಟುವಂತ ಕೊಡ್ತಾ ಇದ್ದೀವಿ. ನಾನು ವೇದಾವತಿ ಅಂತ. ನಾವು ಎಲ್ಲ ಸೇರಿರೋರು ಕಂಬಳಕೋಡಿ ವಟಾರಸ್ಥರು. ಏನು ಅಂತ ಹೇಳಿದರೆ, ನಾವು ಕಂಬಳಕೋಡಿಯಲ್ಲಿ ತುಂಬ ವರ್ಷಗಳಿಂದ ವಾಸವಿದ್ದೇವೆ. ನಾನು ನಂತರ ಬಂದವಳು. ನನ್ನ ಮೊದಲು ಇಲ್ಲಿ ಮೊನಪ ಸಪ್ಪಲ್ಯ, ಆಮೇಲೆ ಶೋಪ ಸಪ್ಪಲ್ಯ ಇವರೆಲ್ಲ ತುಂಬ ವರ್ಷಗಳಿಂದ ಇದ್ದವರು. ನಮಗೆ ಈಗ ಹೋಗಿ ಬರಲಿಕ್ಕೆ ನಮಗೆ ರಸ್ತೆಗಳು ಇಲ್ಲ. ಈ ಮೊದಲೇ ನಾವು ಶಾಸಕರಿಗೆ ಮತ್ತು ಪಂಜಗುಡಿ ಈಶ್ವರ ಭಟ್ರು ವ್ಯವಸ್ಥಾಪನಾ ಸಮಿತಿಯವರಿಗೆಲ್ಲ ನಮಗೊಂದು ರಸ್ತೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಅಂತ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ನಮಗೆ ನಮ್ಮ ಮನೆಗಳಲ್ಲಿ ತುಂಬ ಜನ ವಯಸ್ಸಾದವರೆಲ್ಲ ಇದ್ದಾರೆ. ಅವರನ್ನು ಒಂದು ಆಸ್ಪತ್ರೆಗೆ ಹುಷಾರಿಲ್ಲದಾಗ ಕೊಂಡೋಗಬೇಕು ಅಂತ ಹೇಳಿದರೆ ನಮಗೆ ರಸ್ತೆಯ ಒಂದು ಆಂಬುಲೆನ್ಸ್ ಬರಬೇಕಾದ್ರೆ ನಮಗೆ ರಸ್ತೆಯ ವ್ಯವಸ್ಥೆಗಳು ಇಲ್ಲ. ಹಾಗೆಯೇ ಮನವಿಯನ್ನು ಕೊಟ್ಟಾಗ ನಮ್ಮ ಮನವಿಗೆ ಸ್ಪಂದಿಸಿ ಅವರು ಇದು ರಸ್ತೆಯನ್ನು ಮಾಡಿಕೊಡ್ತೇವೆ ಅಂತೇಳಿ ಅಂತ ಹೇಳಿದರು. ಆ ರಸ್ತೆ ಮಾಡಿಕೊಡುವ ಕಾಮಗಾರಿ ಕೂಡ ಈಗ ನಡೀತಾ ಇದೆ. 3 ಕೋಟಿ ಹಣ ಕೂಡ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ತಿಳಿದು ಬಂತು. ಹಾಗೆ ಈಗ ಇದು ಮಾಡ್ತಾ ಇರುವಾಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಿನ್ನೆಯಿಂದ ರಸ್ತೆ ಒಂದು ಕೊಡಬಾರ್ದು ಅನ್ನೋ ಒಂದು ವಿರೋಧ ಕೂಡ ವ್ಯಕ್ತವಾಗಿರೋದು ನಮಗೆ ಮೊಬೈಲಲ್ಲೆಲ್ಲ ನಾವು ನೋಡಿದೆವು. ಹಾಗೆ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಮಗದೊಮ್ಮೆ ನಾವು ಈ ವ್ಯವಸ್ಥಾಪನಾ ಸಮಿತಿಗೆ ಈಗ ಅರ್ಜಿಯನ್ನು ಕೊಟ್ಟಿದ್ದೇವೆ. ನಮ್ಮ ಕಂಬಳಕೋಡಿ ವಠಾರದಲ್ಲಿ ಏನು ಅಂತ ಹೇಳಿದರೆ, ಪ್ರತಿ ವರ್ಷ ಕೂಡ ನಾವು ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಒಂದು ನೆರೆ ಬರುವಾಗ ಮಳೆಗಾಲದಲ್ಲಿ ಯಾವಾಗಲೂ ನಾವು ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡೇ ನಾವಲ್ಲಿ ಬದುಕೋದು. ಯಾಕೆಂತ ಹೇಳಿದರೆ, ಈ ನೆರೆಯಿಂದಾಗಿ ಎಲ್ಲ ನಮ್ಮ ಮನೆಗಳಿಗೆ, ಆಮೇಲೆ ನಮ್ಮ ವಾಹನಗಳು ಪ್ರತಿ ವರ್ಷ ಕೂಡ ನಮ್ಮ ವಾಹನಗಳು ಕೆಟ್ಟೋಗ್ತವೆ. ಯಾಕೆಂತ ಹೇಳಿದರೆ, ನಮಗೆ ಅಲ್ಲಿ ಫುಲ್ ನೀರು ಬರ್ತದೆ. ಆದ್ದರಿಂದ ನಾವು ಒಂದು ತಡೆಗೋಡೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತ ನಾವು ಶಾಸಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಅದಕ್ಕೆ ಕೂಡ ಹಣ ಕೂಡ ಈಗ ಬರ್ತದೆ ಅಂತ ಹೇಳಿದ್ದಾರೆ. ಅದು ಆದ ತಕ್ಷಣ ನಮಗೆ ಗೋಡೆ ಕೂಡ ಆಗ್ತದೆ. ಮತ್ತೆ ನಾವು ರಸ್ತೆಯ ಮಧ್ಯಭಾಗದಿಂದ ನಾವು ಈಗ ನಮ್ಮ ಮನೆಗೆ ಸಂಪರ್ಕ ರಸ್ತೆ ಇದೆ. ಅದರಿಂದಾಗಿ ಈಗ ದೇವಸ್ಥಾನಕ್ಕೆ ಕೂಡ ಅದರಿಂದ ಒಂದು ರಕ್ಷಣೆಗೆ ಸಂಬಂಧಪಟ್ಟಾಗೆ ಒಂದು ಕಾಂಪೌಂಡ್ ಮಾಡಬೇಕಾದ್ರೆ ಅದರಿಂದ ಮಧ್ಯದಲ್ಲಿರುವುದರಿಂದ ಅದು ದೇವಸ್ಥಾನದ ರಕ್ಷಣೆ ವಿಷಯದಲ್ಲಿ ಕೂಡ ಅದೊಂದು ಸಮಸ್ಯೆ ಆಗ್ತದೆ. ಅದಕ್ಕೆ ನಾವು ಕೇಳಿಕೊಳ್ಳೋದು ಏನು ಅಂತ ಹೇಳಿದರೆ, ಇಲ್ಲಿ ನಮಗೆ ರೋಡಿನ ಬದಿಯಿಂದಾಗಿ ಒಂದು ಸೈಡಿನಿಂದ ನಮಗೆ ರಸ್ತೆಯನ್ನು ಕಲ್ಪಿಸಿಕೊಡಿ ಅಂತ ನಾವು ಕೇಳಿಕೊಳ್ಳುವುದು. ಅದು ಅಲ್ಲದೆ ಈಗ ಇದಕ್ಕೆ ಒಂದು ಕಾಂಪೌಂಡ್ ಕೂಡ ಈ ದೇವಸ್ಥಾನಕ್ಕೆ ಆಗಬೇಕು ಅನ್ನೋದು ನಮ್ಮ ಕಂಬಳಕೋಡಿ ವಠಾರಸ್ಥರ ಕೂಡ ಆಗ್ರಹ ಇದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನಾವು ರಾತ್ರಿ ಸಮಯದಲ್ಲಿ ಇಲ್ಲಿ ಹೋಗುವಾಗ ಇಲ್ಲಿ ವಾಹನಗಳನ್ನು ನಿಲ್ಲಿಸಿರುವುದು, ಎಷ್ಟೋ ಸಲ ನಾವು ಅಲ್ಲಿ ಕ್ಲೀನಿಂಗನ್ನು ಮಾಡುವಾಗ ನಾವು ಬಿಯರ್ ಬಾಟ್ಲಿಗಳು, ಕುಡ್ದ ಬಾಟ್ಲಿಗಳು ಎಲ್ಲ ಅಲ್ಲಿ ಹಾಕಿಕೊಂಡಿರ್ತವೆ. ಇದರಿಂದ ರಕ್ಷಣೆಗಳು ಇರುವುದಿಲ್ಲ. ಇತ್ತೀಚೆಗಂತೂ ಸ್ವಲ್ಪ ಕಡಿಮೆ ಆಗಿದೆ ಇದು. ಆದ್ದರಿಂದ ಈ ರಸ್ತೆಯನ್ನು ನಮಗೆ ಮಾಡಿಕೊಡ್ಬೇಕು ಅಂತೇಳಿ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಇನ್ನು ದೇವಸ್ಥಾನದ ಬಗ್ಗೆ ಸಹ ಹೇಳೋದು ಅಂತ ಹೇಳಿದರೆ, ಈಗ ನಿಜವಾಗ್ಲೂ ಮೊದಲಿಗಿಂತ ನಾವು ಇದರ ಮೊದಲು ತುಂಬ ಜನರ ಹತ್ರ, MLAಗಳ ಹತ್ರ ಆಗಿರ್ಬೋದು ಅಥವಾ ನಗರಸಭೆಯಿಂದ ಆಗಿರ್ಬೋದು, ಎಲ್ಲರಿಗೆ ಕೂಡ ನಾವು ರಸ್ತೆ ಬಗ್ಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ನಮ್ಮ ಒಂದು ಮನವಿಗೆ ಯಾರೂ ಕೂಡ ಇಷ್ಟು ಸಮಯದಲ್ಲಿ ಸ್ಪಂದಿಸಲಿಲ್ಲ. ಈಗ ಇರುವಂಥ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಾಗೆ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ನಮ್ಮ ಒಂದು ನೋವಿಗೆ, ಸಮಸ್ಯೆಗೆ ಈಗಾಗಲೇ ಅವರು ಸ್ಪಂದಿಸಿದ್ದಾರೆ. ಆದ್ದರಿಂದ ಈ ರಸ್ತೆ ನಮಗೆ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತು ದೇವಸ್ಥಾನ ಕೂಡ ಹಾಗೆ ತುಂಬ ಅಭಿವೃದ್ಧಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಎಲ್ರಿಗೂ ಗೊತ್ತಿದ್ದಂಥ ವಿಷಯ. ಹಲವಾರು ಭಕ್ತಾದಿಗಳು ಅವರಾಗಿಯೇ ಬಂದು ಒಂದು ಮಹಾಲಿಂಗೇಶ್ವರನ ಇದಕ್ಕೆ ಒಂದು ಚಿನ್ನ ಸಮರ್ಪಣೆ ಆಗಿರ್ಬೋದು, ಅಥವಾ ದಿನನಿತ್ಯ ಉಪಯೋಗಿಸುವ ಒಂದು ಊಟದ ವ್ಯವಸ್ಥೆಗೆ ಸಹಕಾರಗಳಾಗಿರ್ಬೋದು, ಇಂಥದನ್ನೆಲ್ಲ ಇವರು ಎಲ್ಲರೂ ಮಾಡಿಕೊಡ್ತಾ ಇದ್ದಾರೆ. ಆದರೆ ಈಗ ಮಾನ್ಯ ಶಾಸಕರು ನಮಗೆ ಅವತ್ತು ಸಭೆಯನ್ನೆಲ್ಲ ಕರೆದಿದ್ದು, ಮತ್ತು ಭಕ್ತಾದಿಗಳ ಸಭೆಯನ್ನು ಕೂಡ ಕರೆದಿದ್ರು. ಇದೊಂದು ರಸ್ತೆ ಬಗ್ಗೆ ಆಗಿರ್ಬೋದು, ಅದೊಂದು ಪ್ಲಾನ್ ಇದೆ, ಒಂದು ಅವರ ಶಾಸಕರ ಒಂದು ಕನಸಿನ ಒಂದು ಯೋಜನೆ ಇದೆ. ಇದನ್ನ ಪ್ಲಾನ್ ಅನ್ನು ನಮಗೆ ಕೂಡ ತೋರಿಸಿದ್ದಾರೆ, ನಾವು ಕೂಡ ನೋಡಿದ್ದೇವೆ. ಅತ್ಯಂತ ಒಂದು ನಮ್ಮ ದಕ್ಷಿಣ ಕನ್ನಡ ಅಲ್ಲ, ನಮ್ಮ ರಾಜ್ಯದಲ್ಲಿಯೇ ಒಂದು ಮಾದರಿಯಾದಂಥ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಕನಸನ್ನು ನಮ್ಮ ಶಾಸಕರು ಕಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಅವರ ಒಂದು ಅಭಿವೃದ್ಧಿಯ ಕೆಲಸ ತುಂಬ ಮಟ್ಟಿನಲ್ಲಿ ಆಗ್ತಾ ಇದೆ. ದೇವಸ್ಥಾನದಲ್ಲಿ ಊಟಗಳು ಕೂಡ ಅಷ್ಟೇ, ಊಟದಲ್ಲಿ ಕೂಡ ಸುಧಾರಣೆಗಳು, ದಿನನಿತ್ಯ ಪಾಯಸದ ಒಂದು ಊಟವನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅಂತಹ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು
ಮಾಡುವಾಗ ನನ್ನ ಒಂದು ಅಭಿಪ್ರಾಯ ನಮ್ಮದೇನು ಅಂತ ಹೇಳಿದ್ರೆ, ಯಾರು ಕೂಡ ಇಂಥ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅಡ್ಡ ಬರಬಾರ್ದು ಅನ್ನೋದು ನಮ್ಮೆಲ್ಲರ ಒಂದು ಮನವಿ. ಹಾಗೆಯೇ ಒಂದು ಕಡೆಗೊಡೆ ಈಗಾಗಲೇ ಆಗಬೇಕು ಅಂತೇಳಿ ನಾವು ಸಹ ಅವರ ಹತ್ರ ಹೇಳಿದ್ದೇವೆ. ಒಂದು ಒಟ್ಟಿನಲ್ಲಿ ಈ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ರಕ್ಷಣೆ ಆಗಬೇಕು. ಎಲ್ಲರೂ ಕಾರ್ ಬಂದು ನಿಲ್ಲಿಸುವುದು ಆ ಕಡೆಯಿಂದ ನೋಡಿ, ಈಗ ನೋಡಿದ್ರೆ ಇಲ್ಲಿ ಒಂದು ರಸ್ತೆ ಇದೆ, ವೆಂಕಟರಮಣ ದೇವಸ್ಥಾನದ ರಸ್ತೆ ಇದೆ, ಅಲ್ಲಿ ರಸ್ತೆ ಇದೆ, ಇಲ್ಲಿ ರಸ್ತೆ ಇದೆ, ಇಲ್ಲಿ ಎದುರು ಭಾಗದಿಂದ ರಸ್ತೆ ಇದೆ. ಎಷ್ಟು ರಸ್ತೆಗಳು, ಈ ರಸ್ತೆಗಳನ್ನು ದುರುಪಯೋಗ ಆಗ್ತಾ ಇದೆ. ಆದ್ರಿಂದ ಒಂದು ಕಾಂಪೌಂಡಿನ ವ್ಯವಸ್ಥೆಯಾಗಿ ಒಂದು ಅಚ್ಚುಕಟ್ಟಾಗಿ ಇದನ್ನು ಒಂದು ಮಾದರಿ ದೇವಸ್ಥಾನ, ಮಹಾಲಿಂಗೇಶ್ವರನ ಒಂದು ಮಹಿಮೆ ಎಷ್ಟಿದೆ ಅಂತ ನಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಆದ್ರಿಂದ ಈ ಮಹಾಲಿಂಗೇಶ್ವರನ ಮಹಿಮೆಯಲ್ಲಿ ನಾವು ಯಾರು ಕೂಡ ಒಂದು ಅಭಿವೃದ್ಧಿಯ ಕೆಲಸಕ್ಕೆ ಅಡ್ಡ ಬರದೆ ಒಳ್ಳೆಯ ಒಂದು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಮನವಿ. ನಾವು ತುಂಬ ಒಂದು 25 ಕುಟುಂಬಗಳು ನಮ್ಮ ಕಮಲಕೋಡಿ ವಠಾರದಲ್ಲಿ ಇದೆ. ಮಕ್ಕಳು ಎಲ್ಲ ಇದ್ದಾರೆ, ಹೋಗಿ ಬರಲಿಕ್ಕೆ ನಮಗೆ ಈಗ ಕೂಡ ಅಲ್ಲಿ ರಸ್ತೆಗಳು ಸರಿ ಇಲ್ಲ, ಗುಂಡಿ ಗುಂಡಿ ಇದೆ. ನಾವು ಹೋಗುವಾಗ ವಾಹನಗಳು ಪಲ್ಟಿ ಆದರೆ, ನಮ್ಮ ಮಕ್ಕಳು ಶಾಲೆಗೆ ಹೋಗೋ ವಾಹನಗಳು ಪಲ್ಟಿ ಆದರೆ ಯಾರು ಇದಕ್ಕೆ ಜವಾಬ್ದಾರಿ? ನಮಗೊಂದು, ನಾವು ಏನನ್ನು ಕೇಳ್ತಾ ಇಲ್ಲ, ನಮಗೆ ಮೂಲಭೂತ ಸೌಕರ್ಯವಾದ ಒಂದು ರಸ್ತೆ, ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು ಅಂತ ಇದೆ. ಆ ಮೂಲಭೂತ ಸೌಕರ್ಯವನ್ನು ನಾವು ಕೇಳ್ತಾ ಇದ್ದೇವೆ ಇವತ್ತು. ಆದ್ದರಿಂದ ದಯವಿಟ್ಟು ನಮಗೆ ಅಧ್ಯಕ್ಷರ ಹತ್ರ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ, ಹಾಗೆ ಮಾನ್ಯ ಶಾಸಕರಲ್ಲಿ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಒಂದು ಈ ರಸ್ತೆಯ ಕೆಲಸಕ್ಕೆ ಯಾರು ಕೂಡ ಅಡ್ಡ ಬರಬಾರದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪುತ್ತೂರಿನ ಅಭಿವೃದ್ಧಿಯಲ್ಲಿ ಶಾಸಕರ ಬಗ್ಗೆ ಹೇಳಬೇಕು ಅಂತಿಲ್ಲ, ಅವರ ನೇತೃತ್ವದಲ್ಲಿ ಇಲ್ಲಿನ ಅಭಿವೃದ್ಧಿಗಳು ಆಗ್ತಾ ಇದೆ. ಅವರ ಮೆಡಿಕಲ್ ಕಾಲೇಜ್ ಇರ್ಬೋದು, ಯಾವುದೇ 10 ಹಲವು ಅವರ ನಮ್ಮ ಶಾಸಕರಾದ ಮೇಲೆ 10 ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕೆಲಸ ಅವ್ರದ್ದು ಒಳ್ಳೆಯ ಪ್ಲಾನ್, ಅದು ನಾನು ಕೂಡ ನೋಡಿದ್ದೇನೆ, ತುಂಬ ಒಳ್ಳೆಯ ಪ್ಲಾನು. ಈ ಪ್ಲಾನಿನಂತೆ ನಮ್ಮ ಈ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ ಅಭಿವೃದ್ಧಿ ಆಗಲಿ, ಅದಕ್ಕೆ ಮಹಾಲಿಂಗೇಶ್ವರನ ಅನುಗ್ರಹ ಕೂಡ ಇರಲಿ ಅಂತ ಮಹಾಲಿಂಗೇಶ್ವರನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮನೆ ಎಷ್ಟು ಮನೆ ಇದೆ? ನಮ್ಮಲ್ಲಿ ಒಂದು 25 ಮನೆಗಳಿವೆ. ಎಲ್ಲ ಯುವಕ ಮಡಿವಾಳಂತ ಈಗ ದೇವಸ್ಥಾನ ಚಾಪಿ ಅಂತ ಇಂಡಿಯಾ ಕಾಲ ಮತ್ತೊಂದು ಚಾಪಿ ಇದು ಈಗ ಬೇರೆ ಬೇರೆ ಗಂಟೆಗೆ ರಥಬೀದಿ ಗಂಟೆಗೆ ಇದರಲ್ಲಿ ರಗ್ಗಾರೆ ಮುಡಿ ಗಂಡ ಕೊಡ್ತಾ ಆನ ಮೂರನೇ ಈ ಸರ್ತಿ ಅಧ್ಯಕ್ಷರು ಬತ್ತಿ ಇಲ್ಲಿ ರೋಡ್ ಆಫ್ ಮನೆ ಅದಕ್ಕೆ ಈಗ 1 ಕೋಟಿ ಜಾಗೆ ಕೊಡಿಯ ಈಗ ಇದಕ್ಕೆ ಆನ ಉದ್ದೇಶ ಮುಖಾಂತರ ಇಲ್ಲದು ದೇವಸ್ಥಾನ ಇದ್ದ ಅಭಿವೃದ್ಧಿ ಆಗುವುದು ಇನ್ನೂರಿಗಿಲ್ಲ. ಅದಕ್ಕೆ ಈಗ ರೋಡ್ ಮೂರು ಈಗ 25 ಇಲ್ಲಿಂದಲೇ ನೀರಿನ ಸಮಸ್ಯೆ ಸುಮಾರು ಉಂಟು. ನೀರು ತಡೆಗೋಡೆ ಇದ್ದಂಗೆ ಅಂದರೆ ರೋಡನ್ನು ಭಾರಿ ಅಡ್ಡಿ ಅಂತ ದೇವರ ಬಿತ್ತಂಜಿ ಬಾರಬಾರದು, ದೇವರು ಮಂತು ಕೊಡ್ತಾರೆ ಧೈರ್ಯ ಉಂಟು ಅಂತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.